ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆದ ಇವರ ಭಾರತದ ಪಣವು ಸ್ಥಿತಿಗತಿ ಸರಿಸಾದಿಡೊಂಡು ಎಡ್ಡೆ ಭವಿಷ್ಯದಂಚಿ ಸಾಗೊಂದುಂಡೊಂದು ಕೇಂದ್ರದ ಪಣವದ ಮಂತ್ರಿ ನಿರ್ಮಲಾ ಸೀತಾರಾಮನ್ ಪಂತ್ಯರ್ ಆರು ಬುಧವಾರ ಸಂಸತ್ತಡ್ 2023-24 ಸಾಲದ ಬಜೆಟ್ನ ದುಂಬುದಿದು ಪಾತಿರಿಯರು ಕುಂಟುಗು ಬಿಲೆ ಎಡ್ತೆ ಅಡ್ಪಿಲ್ದ ಎಲೆಕ್ಟ್ರಿಕ್ ಚಿಮಣಿಲಿನ ಬಿಲೆ ಜಪ್ಪೆಲು ಬಂಗಾರು ಬೆಳ್ಳಿ ವಜ್ರ ಪ್ಲಾಟಿನಂ ಸಿಗರೇಟ್ ಪಿರಿಯ ಮೊಬೈಲ್ ಫೋನ್ ಕೆಮರಾ ಲೆನ್ಸ್ ತರ್ಪುಡ ಅವನ ಸುಂಕ ದಿತ್ತು ಪಾಡ್ದೆಂದಿತ್ತ ಬಿಲೆ ಕಮ್ಮಿ ಮಲ್ಪನ ಪಿದೆ ದೇಶದ ಗಾಡಿ ತರ್ಪುಡ ಅವನ ಖರ್ಚು ಹೆಚ್ಚ ತೆರಿಗೆ ಬುಡ್ದು ಬುಡ್ಪನ ಮಿತಿ 7 ಲಕ್ಷ ರೂಪಾಯಿಗೆ ಎಡ್ತೆ ಒಂದು ಕೇಂದ್ರ ಪಣವಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಬುಧವಾರ ಲೋಕಸಭೆಟ ತುಂಬುದಿನ ಬಜೆಟ್ದ ಕೆಲವು ಮುಖ್ಯಾಂಶಲಾದುಂಡು. ನಿರ್ಮಲಾ ಸೀತಾರಾಮನ್ ಕಾಂಡೆ 11 ಗಂಟೆಗೆ ಬಜೆಟ್ ದುಂಬುದಿಯರ ಸುರುಪತ್ತಿಯರ ಭಾರತದ ಪಣವು ಸ್ಥಿತಿಗತಿ ಸರಿಸಾದಿಡುಂಡು ಎಡ್ಡೆ ಭವಿಷ್ಯದಂಚಿ ಸಾಕೊಂದುಂಡು ಆರು ಪಂಡದ ಬಜೆಟ್ನ ದುಂಬುದಿಯರ ದುಂಬತ್ತ ಕೇಂದ್ರ ಮಂತ್ರಿ ನಿರ್ಮಲಾ ಸೀತಾರಾಮನ್ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನು ಭೇಟಿ ಮಲ್ತದ ಅರೆಡ್ದು ಬಜೆಟ್ಗೆ ದಸ್ಕದ್ದೆತ್ತೊಂದು ಸಭೆಗೆ ಬತ್ತೆರ ಸಂಪ್ರದಾಯದ ರೀತಿಯ ಕೆಂಪು ವಸ್ತ್ರದ ಮಿತ್ತ ರಾಷ್ಟ್ರೀಯ ಗುರ್ತಮ ರೀತಿನ ಪೌಚುಡ್ ಡಿಜಿಟಲ್ ಟ್ಯಾಬ್ಲೆಟ್ ಸುತ್ತೊಂದು ಅರೆನ ಆಫೀಸ್ಗೆ ಬರ್ತೀರ ಒಂದು ನಿರ್ಮಲಾ ಸೀತಾರಾಮನ್ರನ 5ನೇ ಸರ್ತಿದ ಬಜೆಟ್ ಆದಿತ್ತದ ಆರು ಹೊಸ ಯೋಜನೆ ಬೊಕ್ಕ ತೆರಿಗೆ ಕಮ್ಮಿ ಮಲ್ತಿನ ಪ್ರಸ್ತಾವನೆ ಓದನಗ ಪ್ರಧಾನಿ ನರೇಂದ್ರ ಮೋದಿ ಬೊಕ್ಕ ಮಂತ್ರಿ ಮಂಡಲದ ಸದಸ್ಯರು ಮೇಜಿಗೆ ಬೊಟ್ಟದು ಬಜೆಟ್ಗೆ ಮೆಚ್ಚುಗೆ ತೆರಿಪಾಯರು. I present the budget for 2023-2024. This is the first budget in Amrit Kal. Mission Life implementing from 1st January 2023 a scheme to supply free food grain to all Antyodaya and priority households for the next 1 year. Under PM Garib Kalyan Anna Yojana, the entire expenditure of about 2 lakh crore will be borne by the central government. We will launch a new sub-scheme of PM Matsya Sampada Yojana, which is an existing scheme, but we'll launch a new sub-scheme with targeted investment of 6,000 crores to further enable activities of fishermen, fish vendors, and micro and small entrepreneurs, improve value chain efficiencies, and expand the market. In the drought-prone central regions of Karnataka, central assistance of 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. PM Awas Yojana. The outlay for PM Awas Yojana is being enhanced by 66% to over 79,000 crores. ಬೇತೆ ಬೇತೆ ಬೇಡಿಕೆಲೆ ನಡಪಾದು ಕೊರಿಯರೆ ಒತ್ತಾಯ ಮಲ್ತದ ಕರ್ನಾಟಕ ರಾಜ್ಯ ಪಿದೈ ಗುತ್ತಿಗೆ ಬೇಲದಕ್ಲ ಸಂಘ ಬೊಕ್ಕ ಕುಡ್ಲ ಸಫಾಯಿ ಕರ್ಮಚಾರ್ಯನ ಸಂಘದ ನಿಲೆಟ್ ಬುಧವಾರ ಬೊಕ್ಕ ಗುರುವಾರ ಕಾಂಡೆ 9 ಗಂಟೆರ್ದು ಬಯ್ಯ 5 ಮುಟ ಕುಡ್ಲದ ಮಿನಿ ವಿಧಾನಸೌಧದ ಎದುರು ಧರಣಿ ಸತ್ಯಾಗ್ರಹ ನಡೆತೊಂದುಂಡು. ತನ್ಕುಲೆನ ಬೇತೆ ಬೇತೆ ಬೇಡಿಕೆಲೆ ನಡಪಾದ ಕೊರಿಯರೆ ಪಿದೈ ಗುತ್ತಿಗೆ ಕಾರ್ಮಿಕರು ಬುಧವಾರ ಪ್ರತಿಭಟನೆ ನಡಪಾಯರ ಕರ್ನಾಟಕ ರಾಜ್ಯ ಪಿದೈ ಗುತ್ತಿಗೆ ಬೇಲದಕ್ಲ ಸಂಘ ಬೊಕ್ಕ ಕುಡ್ಲ ಸಫಾಯಿ ಕರ್ಮಚಾರ್ಯನ ಸಂಘದ ನಿಲೆಟ್ ರಾಜ್ಯದ ಬೇತೆ ಬೇತೆ ನಗರ ಬೊಕ್ಕ ಊರುದ ಸಂಸ್ಥೆಲೆಡು ಪಿದೈ ಗುತ್ತಿಗೆಡು ಬೆನೊಂದುಪುನ ಗಾಡಿಲೆನ ಡ್ರೈವರ್ಲು ನೀರು ಸಾಗವನ ಕಾರ್ಮಿಕರು ಡಾಟಾ ಎಂಟ್ರಿ ಆಪರೇಟರ್ ಉಳ ಚರಂಡಿ ಕಾರ್ಮಿಕರಿಗೆ ತೊಟ್ಟು ಸೀದಾ ಕುರ್ಪನ ಬೊಕ್ಕ ಸೀದಾ ಬೇಲೆಗೆ ಜನದಿಯರಂದು ಪ್ರತಿಭಟನೆ ನಡೆತಂಡ ಒಂಜಿ ಈ ತಂದೆ ಗಂಟದ ಸಂಬಳ ಕಾಂಡದ ತಿನಿಯರೆ ಕೊರಡು ಸಂಕಷ್ಟ ಬತ್ತೆ ಇಸೇಸ ರಜೆ ಸವಲತ್ತು ಕುಂಟು ಬದಲ್ಪರ ವ್ಯವಸ್ಥೆ ಪಾಯ್ಖಾನೆ ವ್ಯವಸ್ಥೆ ಮಲ್ತು ಕೊರಡು ಇಂಚಿತ್ತಿ ಬೇಡಿಕೆಲೆ ಎಂದುಂಬುದು ಬುಧವಾರ ಬೊಕ್ಕ ಗುರುವಾರ ಕಾಂಡೆ 9 ಗಂಟೆರ್ದು ಬಯ್ಯ 5 ಗಂಟೆ ಮುಟ ಕುಡ್ಲದ ಮಿನಿ ವಿಧಾನಸೌಧದ ಎದುರು ಧರಣಿ ಸತ್ಯಾಗ್ರಹ ನಡ್ತೊಂದುಂಡು. ಪಾಕ ಜನ ಪಿದೈ ಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆಡು ಪಾಲ್ದೊಂಡ್ಯರ. ಕುಡ್ಲ ಸಫಾಯಿ ಕರ್ಮಚಾರ್ಯನ ಸಂಘದ ಪ್ರಧಾನ ಕಾರ್ಯಂತರ ದಿನೇಶ್ ಗುಲಾಲ್ ಕೇಶವ ಈ ಪುರ್ತುಡಕ್ಲೆನ ಸಮಸ್ಯೆಲೆನ ದುಂಬುದಿದ್ದು ಬೇಜಾರು ತೆರಿಪಾಯರು. ನಮಗೆ ಒಂದು ಆತರದ ಸಂಗತಿ ಏನಂತ ಹೇಳಿದರೆ, ಮುಂದಕ್ಕೆ ನಮಗೆ ಚುನಾವಣೆ ಬರುವುದರಿಂದ ಅದರ ಮೊದಲು ಇವರು ಘೋಷಣೆ ಮಾಡಿದರೆ ನಮಗೆ ಭಾರಿ ಒಂದು ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು
ಹೇಳ್ತಾ ಇದ್ದೀನಿ. ಯಾಕಂತೇಳಿದರೆ ನಮ್ಮ ಕಾರ್ಮಿಕರ ಪರವಾಗಿ. ಯಾಕಂತೇಳಿದರೆ ನಾವು ಈಗಾಗಲೇ ಈ ಗುತ್ತಿಗೆ ಪದ್ಧತಿಯಲ್ಲಿ ಒಂದು ಜೀತದ ಥರ ಇದ್ದೇವೆ. ಯಾಕಂತೇಳಿದರೆ ನಮಗೆ ಏನಾದರೂ ಈ ಕಾಯಿಲೆ ಬಂದಾಗ, ಏನಾದರೂ ಸಮಸ್ಯೆ ಆದಾಗ ಇವರು ESI ಅನ್ನು ತೋರಿಸ್ತಾರೆ. ESI ಎಲ್ಲೂ ಸರಿಯಾದ ರೀತಿಯಲ್ಲಿ ಕೆಲಸ ಸ್ಪಂದನೆ ಇಲ್ಲ ನಮಗೆ. ಯಾಕಂತೇಳಿ 10 ರೂಪಾಯಿ ಔಷಧಿಗೆ ESIಗೆ ಹೋದರೆ 500 ರೂಪಾಯಿ ಆಗುತ್ತೆ. ನಮಗೆ ಅದನ್ನು ಅಡ್ಡಾಡಿ ಅದನ್ನು ದಾಖಲೆಗಳನ್ನು ಸರಿಪಡಿಸಿ ಆಸ್ಪತ್ರೆ ಮುಟ್ಟುವಾಗ ಸಾಧಾರಣ ರೋಗಿ ಅರ್ಧ ಅವನು ಅಧೋಗತಿಗೆ ಬರ್ತಾನೆ. ಯಾಕಂತೇಳಿದರೆ ESIಯನ್ನು ಅಷ್ಟು ಸುಲಭದಲ್ಲಿ ಗಿಟ್ಟುವಂಥ ಒಂದು ವ್ಯವಸ್ಥೆ ಅಲ್ಲ. ಯಾಕಂತಂದರೆ ಕಾರ್ಮಿಕರ ಹಣದಿಂದ ESI ನಡೆಯುವುದಾದ್ರೂ ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ಯಾಕಂತೇಳಿದರೆ ಇಲ್ಲಿ ಮತ್ತು ಇನ್ನೊಂದು ಏನು ಅಂತೇಳಿದರೆ ಈ ನಮ್ಮ ಪೌರ ಕಾರ್ಮಿಕರಲ್ಲಿ ಹೆಚ್ಚಿನ ಸುಮಾರು ಒಂದು 500-600 ತಿಂಗಳಿಂದ ಕೆಲವರಿಗೆ ಸಂಬಳನೇ ಬರಲಿಲ್ಲ. ಈಗ ಸುಮಾರು ಒಂದು 35-40 ಜನ ಅವರಿಗೆ PF ಇಲ್ಲ, ESI ಉಂಟು. ಇದೆಲ್ಲ ಸಮಸ್ಯೆ. ಯಾಕಂತೇಳಿದರೆ ಈ ಗುತ್ತಿಗೆ ಪದ್ಧತಿಯಲ್ಲಿ ಯಾವುದೂ ಒಂದು ಶಾಸನಬದ್ಧವಾಗಿ ಇಲ್ಲ ಅಂತೇಳಿ ನನ್ನೊಂದು ಅಭಿಪ್ರಾಯ. ಕಳೆದ ಜುಲೈಯಲ್ಲಿ 1ರಿಂದ 5ರವರೆಗೆ ನಾವು ಹೋರಾಟವನ್ನು ಮಾಡಿದ್ದೇವೆ. ನಮ್ಮ ರಾಜ್ಯಾಧ್ಯಕ್ಷರ MB ನಾಗನಗೌಡರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತ ಹೋರಾಟವನ್ನು ಮಾಡಿದ್ದೇವೆ. ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ಭರವಸೆ ಕೊಟ್ಟಿದ್ದಾರೆ ಅಂದರೆ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸ್ತೇವೆ, ಎಲ್ಲ ಗುತ್ತಿಗೆಯಲ್ಲಿ ಇರುವಂಥ ಕಾರ್ಮಿಕರನ್ನು ಪೌರ ಕಾರ್ಮಿಕರಾಗಿ ನೇರ ನೇಮಕಾತಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗೆಯೇ ಈ ಗುತ್ತಿಗೆ ಪದ್ಧತಿಯಲ್ಲಿ ಒಂದಷ್ಟು ಕಾರ್ಮಿಕರನ್ನು ನೇರ ನೇಮಕಾತಿ ಮಾಡಿದ್ದಾರೆ, ಅದು ಒಳ್ಳೆಯ ವಿಚಾರ. ಹಾಗೆ ಅದರಲ್ಲಿ ನಮ್ಮ ಕಾರ್ಮಿಕರನ್ನು ಚಾಲಕರನ್ನು ಅವರೊಟ್ಟಿಗೆ 24 ಗಂಟೆಗಳು ದುಡಿಯುವಂಥ ಚಾಲಕರನ್ನು ಹಾಗೆ UGD ಕಾರ್ಮಿಕರನ್ನು ಕೈ ಬಿಟ್ಟಿದ್ದಾರೆ. ಆದ್ದರಿಂದ ನಾವು ಏನು ಈ ಚಾಲಕರನ್ನು ಕೈ ಬಿಟ್ಟಿದ್ದಾರೋ ಹಾಗೆ ಚಾಲಕರನ್ನು ಕೂಡ ನೇರ ನೇಮಕಾತಿ ಮಾಡಿ ಶೀಘ್ರವೇ ನಮಗೆ ಅವರು ಅಧಿಸೂಚನೆ ಹೊರಡಿಸಬೇಕು ಅಂತ ಹೇಳಿ ನಾನು ರಾಜ್ಯದ ಮುಖ್ಯಮಂತ್ರಿ ಹತ್ರ ಕೇಳ್ತಾ ಇದ್ದೀನಿ. ನಾವು ಮುಖ್ಯಮಂತ್ರಿಗಳು ಖಾಲಿ ಭರವಸೆ ಮಾತ್ರ ಅಲ್ಲ, ಅವರು ಲಿಖಿತ ರೂಪದಲ್ಲಿ ಭರವಸೆ ಬರೆದು ಕೊಡುವವರೆಗೂ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಒಡಿಪು ಜಿಲ್ಲಾಡಳಿತ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಬೊಕ್ಕ ಒಡಿಪು ಜಿಲ್ಲಾ ಸವಿತಾ ಸಮಾಜದ ಜತೆ ಸೇರಿಗೆಡು ಸವಿತಾ ಸಮಾಜ ಸಮುದಾಯ ಭವನಡು ಸವಿತಾ ಮಹರ್ಷಿ ಜಯಂತ್ಯೋತ್ಸವ ನಡೆತಂಡ. ಒಡಿಪು ಜಿಲ್ಲಾಡಳಿತ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಬೊಕ್ಕ ಒಡಿಪು ಜಿಲ್ಲಾ ಸವಿತಾ ಸಮಾಜದ ಜತೆ ಸಿರಿಗಿಡ ಸವಿತಾ ಸಮಾಜ ಸಮುದಾಯ ಭವನಡು ಸವಿತಾ ಮಹರ್ಷಿ ಜಯಂತ್ಯೋತ್ಸವ ನಡೆತಂಡ. ರಾಜ್ಯ ಪಿರ ಒರಿದಿನ ವರ್ಗಲಿನ ಆಯೋಗದ ಗುರುಕಾರ್ಯರ ಕೆ ಜಯಪ್ರಕಾಶ್ ಹೆಗ್ಡೆ ಕಾರ್ಯಕ್ರಮ ಉದ್ದೀಪನ ಮಲ್ತದ ಸವಿತಾ ಸಮಾಜದ ಅಭಿವೃದ್ಧಿಗೆ ಸಹಾಯ ಸಹಕಾರ ಕೊರ್ಪಣೊಂದು ಪಂದಿರ. ಎಂಕ್ಲು ಪಿರ ಉರಿದ ಪನ್ಪನ ಮನಸ್ಸರ್ದು ಪಿದೈ ಬತ್ತದ ಕಲ್ತದ ಎಡ್ಡೆ ಯೋಜನೆ ಒಟ್ಟುಗ ಬದುಕು ಕಠೋನೊಡೊಂದು ಜಯಪ್ರಕಾಶ್ ಹೆಗ್ಡೆ ಪಂಡ್ಯರ. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಜಿಲ್ಲಾ ಒತ್ತು ನಿರ್ದೇಶಕಿ ಪೂರ್ಣಿಮಾ, ಜಿಲ್ಲಾ ಸವಿತಾ ಸಮಾಜದ ಮರ್ಯಾದೆ ಗುರುಕಾರ್ಯರು ಬಣ್ಣಂಜೆ ಗೋವಿಂದ ಭಂಡಾರಿ, ಪ್ರಧಾನ ಕಾರ್ಯಂತರ ಸದಾಶಿವ ಬಂಗೇರ, ಗುರುಕಾರ್ಯರು ವಿಶ್ವನಾಥ ಭಂಡಾರಿ ಬೊಕ್ಕ ಕುಂದಾಪುರ ಕಾರ್ಲ ಬ್ರಹ್ಮ ಅವರ ಹೆಬ್ರಿ ಕಾಪು ಒಡಿಪು ತಾಲೂಕದ ಸವಿತಾ ಸಮಾಜದ ಗುರುಕಾರ್ಲು ಪಾಲ್ಗೊಂಡರ. ನಾವು ಎಲ್ಲರೂ ಈ ಸಮಾನ ಅನ್ನುವಂಥ ಭಾವನೆ ಎಲ್ಲಿವರೆಗೆ ಅಲ್ಲಿವರೆಗೆ ಕೀಳರಿಮೆ ಇದ್ದೇ ಇರ್ತದೆ. ಅದನ್ನು ಹೋಗಲಾಡಿಸಬೇಕಾದ್ರೆ ನಾವು ಎಲ್ಲರೂ ಸಮಾನವಾಗಿದ್ದೇವೆ. ನಮ್ಮಲ್ಲಿ ಎಲ್ಲರೂ ಹಿಂದಿನ ಕುಲಕಸಬನ್ನು ಮಾಡ್ತಾ ಇಲ್ಲ. ಒಳ್ಳೊಳ್ಳೆ ದೊಡ್ಡ ದೊಡ್ಡ ಹುದ್ದೆಯಲ್ಲೀಗ ಪೂರ್ಣಿಮಾ ಅವರೇ ಹುದ್ದೆಯಲ್ಲಿದ್ದಾರೆ. ಅದಕ್ಕೆ ಪ್ರಮುಖವಾಗಿ ಬೇಕಾದ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿ. ಶಿಕ್ಷಣ ಕೊಟ್ಟಾಗ ಮೀಸಲಾತಿ ಮೇಲೆ ಹೊಂದ್ಕೊಂಡಲ್ಲ, ಅವರಿಗೆ ಮೆರಿಟ್ನಲ್ಲಿ ಬೇರೆಯವರಿಗೆ ಸ್ಪರ್ಧೆಯನ್ನು ಮಾಡಬೇಕು. ಉಳಿದ ಮಕ್ಕಳಿಗೆ ಮೀಸಲಾತಿಯ ಸೌಲಭ್ಯ ಸಿಗಬೇಕು ಅನ್ನೋ ಭಾವನೆ ನಿಮ್ಮಲ್ಲಿರಬೇಕಾಗುತ್ತೆ. ಸುಳ್ಯ ಮೂಲದ ಉದ್ಯಮಿ ಅಬ್ದುಲ್ ಲತೀಫರನ್ ಕೆರ್ನಕೇಸ್ದ ಆರೋಪಿ ಒರಿಯನ ನನಲ 11 ಬಗೆಟ್ ಪೊಲೀಸರನ್ನು ಪ್ರಶ್ನೆ ಮಲ್ತದ ಹೈಕೋರ್ಟ್ ರಿಟ್ ಅರ್ಜಿ ಪಾಡ್ನೆಡ್ದವರ ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಬಕ ಮುಲ್ಕಿ ಪೊಲೀಸ್ ಸ್ಟೇಷನ್ದ ಸ್ಟೇಷನ್ ಮುಖ್ಯ ಅಧಿಕಾರಿಗೆ ರಾಜ್ಯ ಹೈಕೋರ್ಟ್ ಸಮನ್ಸ್ ಜಾರಿ ಮಲ್ದಂಡ. ಸುಳ್ಯ ಮೂಲದ ಉದ್ಯಮಿ ಅಬ್ದುಲ್ ಲತೀಫರನ್ ಕೆರ್ನಕೇಸ್ದ ಆರೋಪಿ ಒರಿಯನ ನನಲ 11 ಬಗೆಟ್ ಪೊಲೀಸರನ್ನು ಪ್ರಶ್ನೆ ಮಲ್ತದ ಹೈಕೋರ್ಟ್ ರಿಟ್ ಅರ್ಜಿ ಪಾಡ್ನೆಡ್ದವರ ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಬೊಕ್ಕ ಮೂಲ್ಕಿ ಪೊಲೀಸ್ ಸ್ಟೇಷನ್ದ ಸ್ಟೇಷನ್ ಮುಖ್ಯ ಅಧಿಕಾರಿಗೆ ರಾಜ್ಯ ಹೈಕೋರ್ಟ್ ಸಮನ್ಸ್ ಜಾರಿ ಮಲ್ದಡ. ಮುಲ್ಕಿ
ಬ್ಯಾಂಕ್ ಒಂಜೇತ ಎದುರುಡು ರಡ್ಡು ಸರತ ಇರುವ ಜೂನ್ 5 ಪಗೇಳ್ಡೆ ಅಬ್ದುಲ್ ಲತೀಫೆರನ್ನು ಕೆಡ್ದಿತ್ತೆರ 10 ಆರೋಪಿಲೆಡು 9 ಜನಕ್ಲೆನ್ ಪತ್ತದೇರ ಒರಿಯನ್ ಬಂಧನ ಮಲ್ಪಂದಿನೆಡ್ದವರ ರಾಜ್ಯ ಸರ್ಕಾರ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಮುಲ್ಕಿ SHO ಮಿತ್ ಹೈಕೋರ್ಟ್ ಇಮ್ರಾನ್ ಪನ್ಪುನಾರ್ ರಿಟ್ ಅರ್ಜಿ ಕೊಡ್ತೀರ ಬಂಧನ ಜೇಂಕುನ ಬಗ್ಗೆಟ್ ಫೆಬ್ರವರಿ 13 ಉಲೈ ವರದಿ ಕೊರಿಯರೆ ಸಮನ್ಸ್ ತೆರಿಪಾದಡ್ ಕೇಸ್ಗೆ ಸಂಬಂಧ 9 ಆರೋಪಿಲು ಬಂಧನಡುಳ್ಳೇರ ಆರೋಪಿ ಪಕ್ಷಿಕೆರೆತ ಮುಸ್ತಾಫಾ ಪನ್ಪನಾಯಗ್ ಹೈಕೋರ್ಟ್ ಜಾಮೀನು ಕೊಡ್ದಿತ್ತಂಡ ಐನು ದೆತ್ತು ಪಾಡ್ಯರೆ ಅಬ್ದುಲ್ ಲತೀಫೆರ್ನ ಬಿಡಿದಿ ವಕೀಲರು ಮುಬೀನ ಸುಪ್ರೀಂ ಕೋರ್ಟ್ಗೂ ಮೇಲ್ಬಿನ್ನೆಯ ಓಲೆ ಕೊಡ್ದಿತ್ತೆ ವಿಚಾರಣೆ ನಡಪಾಯಿನ ಸುಪ್ರೀಂ ಕೋರ್ಟ್ ಮುಸ್ತಾಫನ ಜಾಮೀನು ದೆತ್ತುಪಾಡ್ದು ಆದೇಶ ಪಿತಾಡ್ಪಾದಿತ್ತಂಡ ಅಂಡ ఆయన ಬಂಧನ ಮಲ್ಪಂದಿನ ಕಾರಣ ರಿಟ್ ಅರ್ಜಿ ಕೊಡ್ದಿತ್ತಂಡ ಅಂಚಾದ ಫೆಬ್ರವರಿ 13 ಉಲೈ ವರದಿ ಕೊರಿಯರೆ ಕುಡ್ಲಾ ಪೊಲೀಸ್ ಕಮಿಷನರ್ಗೆ ಸಮನ್ಸ್ ಜಾರಿ ಮಲ್ದಂಡ ಮಹಾತ್ಮ ಗಾಂಧೀಜಿಯರ್ನ ರಾಮ ರಾಜ್ಯದ ಕನ ಗ್ರಾಮ ಸ್ವರಾಜ್ಯಡು ಒಡಿಯೂರು ಸ್ವಾಮೀಜಿಯರದ್ದು ನಿಜಾತನಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತ್ಯರ ತುಳುನಾಡ ಜಾತ್ರೆ ಒಡಿಯೂರು ತೀರ್ಬಕ ತುಳು ಸಾಹಿತ್ಯ ಸಮ್ಮೇಳನದ ಮುಗಿತಲಲಿಸಿದ 6 ಪಾತಿರಿಯರು ಬಂಟ್ವಾಳ ತಾಲೂಕದ ಒಡಿಯೂರು ಶ್ರೀ ಗುರು ದೇವದತ್ತ ಸಂಸ್ಥಾನಡು ನಡತಿನ ತುಳುನಾಡ ಜಾತ್ರಾ ತುಳು ಸಮ್ಮೇಳನ ಬೊಕ ತೀರ್ಥ ಕಾರ್ಯಕ್ರಮಲು ರಡ್ಡು ದಿನ ನಡೆತದ ಅಂಗಾರೆ ಅಕ್ಕೇರಿಯಾಂಡ್ ಹಿರಿಯ ಕವಿ ಸಾಹಿತಿ ಡಾಕ್ಟರ್ ವಸಂತ ಕುಮಾರ ಪೆರ್ಲಾ ಗುರ್ಕಾರ್ಮೆಡ್ ನಡತಿನ ಮುಗಿತಲಲೇಸಡು ಬೊಂಬಾಯಿ ಗುರುದೇವ ಸೇವಾ ಬಳಗದ ಗುರ್ಕಾರ್ಯರ ಪ್ರಕಾಶ್ ಕೆ ಶೆಟ್ಟಿ ಎತ್ಕೊಂಡೆರ ಮಲ್ಲಬಿನ್ಯರ ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಮಹಾತ್ಮ ಗಾಂಧೀಜಿಯರ್ನ ರಾಮ ರಾಜ್ಯದ ಕನ ಗ್ರಾಮ ಸ್ವರಾಜ್ಯಡು ಒಡಿಯೂರು ಸ್ವಾಮೀಜಿಯರದ್ದು ನಿಜ ಆತಂಡ್ ತುಳು ಭಾಷೆ ಪರಂಪರೆ ಧರ್ಮಸ್ಥಳ ಬೊಕ್ಕ ಒಡಿಯೂರ್ದ ಕೊಡುಗೆ ದಿಂಚ ಉಂಡೊಂದು ಪಂಡ್ಯರ ಅಂಚಾದ ತುಳು ಜಾತ್ರೆದ ಮುಖಾಂತರ ಎಂಕಲ್ನ ರಾಜಕಾರಣಿಗಳಿಗೆ ಎಂಕಲ್ನ ಜನಪ್ರತಿನಿಧಿಗಳಿಗೆ ಜವಾಬ್ದಾರಿನ ಸ್ವಾಮಿಲು ಜಾಸ್ತಿ ಕೊಡ್ತೇರು ತುಳು ಪರಿಚಯದಾಗ ತುಳು ಸೇರೋಡು ಎಂಕ ವಿಶ್ವಾಸ ಉಂಡು ಎಂಕಲ್ನ ಸರ್ಕಾರ ಉಂಡು ಆ ಸರ್ಕಾರ ಪುಣಂಚಿನ ಸಂದರ್ಭ ನೆಕ್ ಪೂರ್ಣವಾಯಿನಂಚಿನ ಪ್ರಯತ್ನ ಎಂಕಲ್ ಮಲ್ಪುವ ಸ್ವಾಮಿಲೆ ಯಾಲ ಸುನೀಲ್ ಕುಮಾರ್ ರಾಜೇಶ್ ನಾಯ್ಕರು ಸೇರ್ದ ಅವು ತುಳು ರಾಜ್ಯ ಭಾಷೆ ಆದ ಬರಡು ಭಾಷೆ ಆದ ಕೇಂದ್ರಡು ತುಳು ಪರಿಚಯದಾಗ ಸೇರೋಡು ನಿನ್ನ ಸೇರ್ಸವನಂಚಿನ ಪ್ರಯತ್ನ ಎಂಕಲ್ ಮಲ್ಪುವ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಹಾಳು ಅಭ್ಯಾಸದಾಂತಿನ ಸಮಾಜ ಕಟ್ಟೋಡು ಜವನ ಜವಂತಿ ಮನಸ್ಲಿಡ ರಾಷ್ಟ್ರ ಪ್ರೇಮ ಉದಿಪೊಡು ಇಡೀ ಆರೋಗ್ಯದ ಬದುಕಿಗೆ ಶ್ರದ್ಧಾ ಕೇಂದ್ರ ಬಲ ಆವುಡೊಂದು ಪಂಡ್ಯರ ಮಾಧವ ಭಕ್ತಿ ಮಾನವ ಪ್ರೀತಿ ಒಂದು ರಡ್ಡು ಉತ್ತುಂಡು ಸಮಾಜವನ್ನು ಗಟ್ಟಿ ಮನ್ಪೇರ ನನಗೆ ದಿಂಜ ಪೊರ್ತು ಪೋಪುಜಿ ಸಾಧ್ಯ ಅನ್ನದಂಡ ಅಡ್ಡ ಪೋಪನ ಸಾಧಿನಿ ಎಡ್ಡೆ ಸಾಧಿಗೆ ಒಡ್ಡಾವಡು ದಾಯನ್ಕೊಂಡ ಇತ್ತೆ ದುಶ್ಚಟ ಮುಕ್ತವಾಯಿನ ಸಮಾಜ ನಿರ್ಮಾಣ ಮಾಡ್ಪಡಂಚಿನ ಅಗತ್ಯತೆ ಉಂಡು ಯುವ ಸಮುದಾಯ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದ ಸಂಕಲ್ಪ ಮನ್ಪೊಡು ನಾನು ಪಂಡೊಂದುಲ್ಲೆ ಸಂಕಲ್ಪ ಮನ್ಪೊಡು ಎಲ್ಲ ಜೋಕ್ಲಿಡದೆ ಅಲ್ಪ ವ್ಯತ್ಯಾಸ ಒಂದುಂಡು ಅವು ಬದಲಾವಡು ಯೌವನದ ಕಾಲದಲ್ಲಿ ಏತು ಜಾರುಣೊಂದು ಕೆಣ್ಣ ನಂಗೆ ಗೊತ್ತಾವು ಸಮಾಜಡು ಏತು ಆಳಾಪಣ್ಣೊಂದು ಈ ಕುರ್ತೆಲ್ಲ ಮನಸ್ಸು ಬೋದು ಎಡ್ಡೆ ಮನಸ್ಸು ಉದಿಪಣಂಚಿನೊಂದು ಕೆಲಸ ಅವಡೊಂದು ಪಂಡೊಂದು ಹೆಂಗೆ ದಿಂಜ ಖುಷಿ ಆತಂಚ ಅಂದ್ಕೇಡೆ ಕೋಡೆ ಜಾನಪದದ ಗೋಬು ಮಾತಾಡ್ತಂದು ಏತು ಜನ ಕಲಾವಿದರು ಉಳ್ಳೇರು ಮಾರ್ಯಾರ ಏತು ಜನ ಉಳ್ಳೇರು ತೀರಿನಕ್ಲು ಅನುಭವದಕ್ಲು ಭಾರೀ ಇನ್ನು ಕೋಡೆ ಗೊಬ್ಬು ತೋಚ್ಪಾದಾರೆ ಹಾಕ್ಲನ್ನು ಏನಾಯ್ತು ಸಂತಸ ಪಡುತ್ತೆ ಮಲ್ಲಾರ ಜಯರಾಮರೈ ಬರೆಯನ ಒಡಿಯೂರು ಸ್ವಾಮೀಜಿಲೆನ ಪ್ರವಚನಲೆನ ದೃಷ್ಟಾಂತ ಕಥಾ ಮಾಲಿಕೆ ಕತೆ ಪಂಡನ ಜೋಗಿ ಈ ಪುರ್ತುಡು ಬುಡುಗಡೆ ಅಂಡ್ ಹಿರಿಯ ಮದ್ದಡ ಕಲಾವಿದರು ವಿದ್ವಾನ್ ಬಾಬುರೈ ಕಾಸರಗೋಡು ತುಳು ಸಾಹಿತಿ ಡಾಕ್ಟರ್ ಸಾಯಿ ಗೀತಾ ತೋಕುರುಗುತ್ತು ಸಹಕಾರ ಕ್ಷೇತ್ರದ ಸಾಧಕರೇ SP ಜಯರಾಮರೈ ತುಳುನಾಡ ಪರ ಸುತ್ತಲಿನ ಒಟ್ಟು ಮತದಿನ ಸುಧಾಕರ ಶೆಟ್ಟಿ ಇರ್ಗಾನ ಸಾವಯವ ಕೃಷಿಕರ ರಾಮಣ್ಣಗೌಡ ಕಣಿಯೂರು ಮಕ್ಳಿಗೆ ತುಳು ಸಿರಿ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತೀರ ಒಡಿಯೂರು ತುಳು ನಾಟಕೋತ್ಸವದ ಗೆಂದಿನಕ್ಲೆಗೆ ನಮ್ಲೆನ್ ಪಟ್ಟೀರ ಬಂಟ್ವಾಳದ ಶಾಸಕರ ರಾಜೇಶ್ ನಾಯ್ಕ ಬೊಂಬಾಯಿದ ಹೇರಂಬ ಇಂಡಸ್ಟ್ರೀಸ್ ಗುರುಕಾರ್ಯರು ಸದಾಶಿವ ಶೆಟ್ಟಿ ಕೂಳೂರು ಕನ್ಯಾನ ಬೊಂಬಾಯಿ ಸಂಜೀವಿನಿ ಆಸ್ಪತ್ರೆದ ಆಡಳಿತ ನಿರ್ದೇಶಕರ ಡಾಕ್ಟರ್ ಸುರೇಶ್ ರಾವ್ ವಿಜಯಲಕ್ಷ್ಮಿ ರಾವ್ ಬೊಂಬಾಯಿದ ಉದ್ಯಮಿ ವಾಮಯ್ಯ ಬಿ ಶೆಟ್ಟಿ ಉದ್ಯಮಿ ದಯಾನಂದ ಹೆಗ್ಡೆ ಒಡಿಯೂರು ವಿವಿಧ ದ್ವೇಷ ಸಹಕಾರಿ ಸಂಘದ ಗುರುಕಾರ್ಯರು ಸುರೇಶ್ ರೈ ಪಾಲ್ಗೊಂಡ್ಯರ ಕದ್ರಾ ನವನೀತ ಶೆಟ್ಟಿ ಬಕ ಯಶವಂತ ವಿಟ್ಲ ಕಾರ್ಯಕ್ರಮ ಸುಧಾರ್ತಿರ ಇಂಚಿಪ್ಪ ಕರಿದುಪೋಯಿನ ಸಮಾಜ ಸೇವಕರ ಮರ್ಹೂಮ್ ನೌಷದ್ ಹಾಜಿ ಸೂರಲ್ ಪಾಡ್ಯರ್ನ ನೆಂಪುಗಾದ ನೌಷದ್ ಹಾಜಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಕಟ್ಟದೆರ ಟ್ರಸ್ಟ್ ಕಟ್ಟುನ ಸಭೆ ಕುಡ್ಲಾ ತಾಲೂಕು ಗಂಜಿಮಠದ ಜರಾ ಆಡಿಟೋರಿಯಂಡ್ ಸಲಹಾ ಸಮಿತಿ ಇತ್ತದ ಸೋಮವಾರ ಬೈಯಗ ನಡತಂಡ ಆಸಿಫ್ ಸೂರಲ್ ಪಾಡಿ ಆದರ್ಶ್ ಟ್ರಸ್ಟ್ದ ಗುರ್ಕಾರ್ಯರಾತಿರ
ಇಂಚಿಪ ಕರಿದುಪೋಯಿನ ಸಮಾಜ ಸೇವಕರು ಮರ್ಹೂಮ್ ನೌಷದ್ ಹಾಜಿ ಸುರಲ್ ಪಾಟಿಯರ್ನ ನೆಂಪುಗಾದ ನೌಷದ್ ಹಾಜಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಕಟ್ಟಿದರ. ಟ್ರಸ್ಟ್ ಕಟ್ಟುನ ಸಭೆ ಕುಡ್ಲ ತಾಲೂಕು ಗಂಜಿಮಠದ ಜರಾ ಆಡಿಟೋರಿಯಂಡ್ ಸಲಹಾ ಸಮಿತಿ ಇತ್ತದ ಸೋಮವಾರ ಬೈಯಾಗ ನಡೆತಂಡ. ಸಭೆಡ್ದು ದುಂಬತ್ತ ಸುರಲ್ ಪಾಡಿ ಪಳ್ಳಿಗೆ ಪೋದು ನೌಷದ್ ಹಾಜಿಯರ್ನ ಖಬರ್ ಸಂದರ್ಶನ ಮಲ್ತೆರ. ಸಭೆಟ್ ಟ್ರಸ್ಟ್ ದ ಗುರ್ಕಾರ್ಯರಾದ ಆಸಿಫ್ ಸುರಲ್ ಪಾಡಿ ಆದರ್ಶ, ಪ್ರಧಾನ ಕಾರ್ಯಂತರಾದ ಡಾಕ್ಟರ್ ಇಕೆ ಸಿದ್ದಿಕ್ ಅಡ್ಡೂರು, ಪಣವದ ಅಧಿಕಾರಿಯಾದ ಮುಸ್ತಾಫಾ ಇಂಜಿನಿಯರ್ ಅಡ್ಡೂರು ದೆಮ್ಮಲ್ಲಿ ಮುಕ್ಲಿನ ಅಜತಂಡ. ಒತ್ತು ಗುರ್ಕಾರ್ಯರಾದ ಶಾಫಿ ಮೂಲರಪಟ್ನ, ಲತೀಫ್ ಗುರುಪುರ, ಆಸಿಫ್ ಪರಂಗಿಪೇಟೆ ಮುಕ್ಲಿನ ಅಜತದಂಡ. ವರ್ಕಿಂಗ್ ಸೆಕ್ರೆಟರಿ ಆದ ಅಬ್ದುಲ್ ಹಮೀದ್ ಕಣ್ಣೂರು, ಸಂಘಟನಾ ಕಾರ್ಯಂತರಾದ ಜಕರಿಯಾ ಪರ್ವೇಸ್, ಜತೆ ಕಾರ್ಯಂತರಾದ ಎಂಎಸ್ ಸಾಲಿಬಕ ಹಾಶಿರ್ ಪರಂಗಿಪೇಟೆ, ಮೀಡಿಯಾ ಸೆಕ್ರೆಟರಿ ಇಮ್ರಾನ್ ಅಡ್ಡೂರು ಒಕ್ಕ ಸಲೀಂ ಮಾಲಿಕ್ ಪರಂಗಿಪೇಟೆ, ಕಾನೂನು ಸಲಹೆಗಾರರಾದ ಈಸಾಕ್, ವಕೀಲರು ಕಡಬ ಒಕ್ಕ ಹಬೀಬ್ ರೆಹಮಾನ್ ವಕೀಲರು ಬಿಸಿ ರೋಡ್, ಲೆಕ್ಕ ಪರಿಶೋಧಕರಾದ ಯಾಸಿರ್ ಬೆದ್ರ ಮೊಕ್ಲೆನ ಜತದಂಡ. ಸಮಿತಿದ ಅಜಬು ಕಾರ್ಯನು ಸಲಹಾ ಸಮಿತಿ ಸದಸ್ಯರು ರಫೀಕ್ ಮಾಸ್ಟರ್ ನಡಪಾದು ಕೊಡ್ತಾರ. ಈ ಪುರ್ತಡು ಹೊಸ ಗುರ್ಕಾರ್ಯರ ಆಸಿಫ್ ಆದರ್ಶ್ ಸುರಲ್ಪಾಡಿ ನನದ ಕಾರ್ಯ ಯೋಜನೆ ಬಗೆಟ್ಟು ಮಾಹಿತಿ ಕುರಿಯರ. ಪ್ರಧಾನ ಕಾರ್ಯಂತರ ಡಾಕ್ಟರ್ ಇಕೆ ಸಿದ್ದಿಕ್ ಅಡ್ಡೂರ್ ಬಕ ಪಣವದ ಅಧಿಕಾರಿ ಮುಸ್ತಾಫಾ ದೆಮ್ಮಲೆ ಟ್ರಸ್ಟ್ ಸಮಿತಿನ ಉದ್ದೇಶಿತದ ಪಾತಿರಿಯರ. ಸಲಹಾ ಸಮಿತಿ ಸದಸ್ಯರು ಎಂಎಚ್ ಮೈದೀನ್ ಹಾಜಿ, ದುಂಬುದ ಮೇಯರ್ ಕೆ ಅಶ್ರಫ್, ಉಸ್ಮಾನ್ ಏರ್ ಇಂಡಿಯಾ, ನೌಷಾದ್ ಹಾಜಿಯರ್ನ ಸೋದರೆ ಅಬ್ದುಲ್ ಸತ್ತಾರ್ ಬಕ ಹೊಸ ಸಮಿತಿಗೆ ಸಲಹೆಗಳನ್ನು ಕೊರಿಯರ. ಜತೆ ಕಾರ್ಯಂತರ ಹಾಸಿರ್ ಫೆರಿಮಾರ್ ಸೊಲ್ಮೆ ಸಂದಾಯರ. ವಿಜಯ ಸಂಕಲ್ಪ ಅಭಿಯಾನಡು ಪಾಲ್ದು ತೊನಿಯರೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರಗೂ ಬುಧವಾರ ಬತ್ತಿನ ಮಂತ್ರಿ ವಿ ಸುನಿಲ್ ಕುಮಾರ್ ಉಳ್ಳಾಲ ಉಳಿಯದ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರ ಬೊಕ ಉಳ್ಳಾಲ ಸೇನೆರೆ ಬೈಲ್ದ ಶ್ರೀ ಒಳಚಿಲ್ಲಾಯ ವ್ಯಾಘ್ರ ಚಾಮುಂಡಿ ದೈವಸ್ಥಾನಲಿಗೆ ಭೇಟಿ ಕೊರಿಯರ. ಕುಡ್ಲ ವಿಧಾನಸಭಾ ಕ್ಷೇತ್ರ ಉಳ್ಳಾಲದ ಭಾರತೀಯ ಜನತಾ ಪಕ್ಷದ ನೆಲೆಟ್ಟು ಬುಧವಾರ ವಿಜಯ ಸಂಕಲ್ಪ ಅಭಿಯಾನ ನಡೆತೊಂದಿದ್ದ ಕಾರ್ಯಕ್ರಮಟ್ಟು ಪಾಲ್ದೊನೆರೆ ರಾಜ್ಯದ ಇಂಧನ ಕನ್ನಡ ಬೊಕ ಸಂಸ್ಕೃತಿ ಇಲಾಖೆ ಮಂತ್ರಿ ಅಂಚನೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿ ಮಂತ್ರಿಲಾದ ಪುನಃ ವಿ ಸುನಿಲ್ ಕುಮಾರ್ ಉಳ್ಳಾಲ ಕ್ಷೇತ್ರದ ಧಾರ್ಮಿಕ ಬೇತೆ ಬೇತೆ ಕೇಂದ್ರಕ್ಕೆ ಭೇಟಿ ಕೊರಿಯರ. ಮೂಡುಮಾಡ, ಪಡುಮಾಡ, ಭಂಡಾರಸ್ಥಾನ, ನಾಗಬನ ಬೊಕ ಕೇದು ಜೀರ್ಣೋದ್ಧಾರ ಒಂದು ಪುನಃ ಉಳ್ಳಾಲ ಉಳಿಯದ ಶ್ರೀ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರಗೂ ಮಂತ್ರಿ ಸುನಿಲ್ ಕುಮಾರ್ ಭೇಟಿ ಕೊಡ್ದು ಸತ್ಯಲನ ಇಂಬು ನಟ್ಟೊಂಡೆರ. ಕ್ಷೇತ್ರದ ಧರ್ಮದರ್ಶಿ ದೇವು ಮುಲ್ಯನ್ಯರ ಮಂತ್ರಿಯರಿಗೆ ಶಾಲ್ ಪಾಡ್ದು ಕ್ಷೇತ್ರದಲ್ಲಿ ಕೊಡು ಮರ್ಯಾದೆ ಮಲ್ತೆರ. ಯುಎಸ್ ಪ್ರಕಾಶ್ ಬೊಕ ಕ್ಷೇತ್ರದ ಆಡಳಿತ ಸಮಿತಿ ಗುರ್ಕಾರ್ಯರು ಪದಾಧಿಕಾರಿಗಳು ಭಕ್ತಿರಿ ಪೊಡ್ತುಡಿತ್ಯರ. ಉಳಿಯದ ಉಳ್ಳಾಲ್ದಿ ಧರ್ಮರಸರ್ನ ಕ್ಷೇತ್ರದ ಬೊಕ ಮಂತ್ರಿ ವಿ ಸುನಿಲ್ ಕುಮಾರ್ ಜೀರ್ಣೋದ್ಧರಾದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶಗೂ ಅಟ್ಟನೆ ನಡೆತೊಂದು ಪುನಃ ಉಳ್ಳಾಲ ಸೇನೆರೆ ಬೈಲ್ದ ಶ್ರೀ ಒಳಚಿಲ್ತಾಯ ವ್ಯಾಘ್ರ ಚಾಮುಂಡಿ ಬೊಕ ಪರಿವಾರ ಶಕ್ತಿಲನ ದೈವಸ್ಥಾನಗಳ ಭೇಟಿ ಕೊರಿಯರ. ಈ ಪುರ್ತಡು ಜೀರ್ಣೋದ್ಧಾರ ಸಮಿತಿದ ಗುರ್ಕಾರ್ಯರು ಶ್ರೀಕಾಂತ್ ಅರಸುಬಿತ್ಲು ಮಂತ್ರಿಯರಿಗೆ ಶ್ರೀ ಒಳಚಿಲ್ತಾಯ ವ್ಯಾಘ್ರ ಚಾಮುಂಡಿ ಬೊಕ ಪರಿವಾರ ಶಕ್ತಿಲನ ದೈವಸ್ಥಾನದ ಬಗೆಟ್ ಭಿನ್ನೈತೊಂದು ಓಲೆ ಕೊರಿಯರ. ಪ್ರಧಾನ ಕಾರ್ಯಂತರ ಭಾಸ್ಕರ ಸೇನೆರೆ ಬೈಲು ಪಣವದ ಅಧಿಕಾರಿ ರಾಜೇಶ್ ಪುತ್ರನ್ನು ವಿಶ್ವನಾಥ ಬಂಗೇರ, ಭಗವಾನ್ ದಾಸ್ ಉಳಿಯ ಇಂಚ ಜೀರ್ಣೋದ್ಧಾರ ಬಕ ಬ್ರಹ್ಮಕಳಸ ಸಮಿತಿದಕ್ಲು ಈ ಪೊರ್ತುಡಿತ್ಯರ. ಫೆಬ್ರವರಿ 14, 15, 14 ಇಂಚ ಮೂಜಿ ದಿನ ದೈವಸ್ಥಾನಡು ಪೆರಪ ಪ್ರತಿಷ್ಠೆ ಬಕ ಬ್ರಹ್ಮಕಲಶದ ಕಾರ್ಯಾಲಯನ ಅಟ್ಟಣೆ ಮಲ್ದೇರ. ರುದ್ರ ಥಿಯೇಟರ್ ಕುಡ್ಲ ಇಂದತ ನಿಲೆಟ್ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಬದುಕದ ಕತೆ ಆಧಾರದ ನಾಟಕ ಸೂದ್ರ ಶಿವ ಫೆಬ್ರವರಿ 5 ಬಯ್ಯ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣಡು ನಡಪರೆ ಉಂಡೊಂದು ದೇವಸ್ಥಾನದ ಆಡಳಿತ ಮಂಡಳಿ ಪಣವದ ಅಧಿಕಾರಿ ಆರ್ ಪದ್ಮರಾಜ್ ಸುದ್ದಿ ಕುಟ್ಟಡು ತಿರಿಪಾದಿರ. ರುದ್ರ ಥಿಯೇಟರ್ ಕುಡ್ಲ ಇಂದತ ನಿಲೆಟ್ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಬದುಕದ ಕತೆ ಆಧಾರದ ನಾಟಕ ಸೂದ್ರ ಶಿವ ಫೆಬ್ರವರಿ 5 ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಸಭಾಂಗಣಡು ನಡಪರೆ ಉಂಡು. ಆನಿಬಯ್ಯಗ 5 ಸಭಾಲೇಸಾದ ನಾಟಕ ಶುರುವಾಪನೊಂದು ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಪಂತ್ಯರ. ಆರು ಬುಧವಾರ ಕುಡ್ಲಡ್ ಸುದ್ದಿ ಕೊಟ್ಟಡು ಪಾತಿರ್ದ ಮಾಹಿತಿ ಕುರಿಯರ. ಸಮಾಜಡು ಸೋದರತ್ವದ ನಿಲೆಟ್ಟು ಮಾತಿರ್ಲ ಒಂಜಾವಡು ಪನ್ಪನ ದಿಟ್ಟಿಡಿಂಕ್ಲು ಈ ಪ್ರಯತ್ನ
ಯತ್ನ ಮಲ್ತದ ಮಾತೆರ್ಲ ಎಂದೆಟ್ಟು ಕೈ ಜೋಡಿಸಾದ ಕಾರ್ಯಕ್ರಮಕ್ಕೂ ಸಾಕಾರ ಕುರುಡೊಂದು ಅರ್ಕೆ ನುಂಡಿರ. ರುದ್ರ ಥಿಯೇಟರ್ ಕುಡ್ಲ ಸಂಸ್ಥೆ ಮೂಜಿ ತಿಂಗಳು ರಂಗ ತರಬೇತಿ ನಡಪಾದಂಡ ನಿರ್ದೇಶಕರು ವಿದ್ದು ಉಚಿಲ ರಾಜ್ಯದ ಬೇತೆ ಬೇತೆ ಕಲಾವಿದರನ್ನು ಸೇರ್ಸಾದ ಎಂಕ್ಲು ನಾಟಕ ಪ್ರದರ್ಶನ ಕೊರಿಯರೆ ಉಲ್ಲ ಶಶಿಧರ ಅಡಪ ರಂಗ ವಿನ್ಯಾಸ ಮಲ್ತದೇರ ಶರತ್ ಉಚ್ಚಿಲ ಸಂಗೀತ ಕೊಡ್ತೇರ ಎಡೇನ ತೆರಿನ ರಂಗ ತಂತ್ರದಕ್ಲು ಮುಲ್ಪ ಕೆಲಸ ಮಲ್ತದೇರ 25 ಕಲಾವಿದರುಳ್ಳರಂದು ಆರ್ ಪದ್ಮರಾಜ್ ಪಂಡ್ಯರ. ಆ ನಾರಾಯಣ ಗುರುಗಳು ಏನು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಸಂದೇಶವನ್ನು ನೀಡಿ ಸಾಮರಸ್ಯದ ಬದುಕಾಗಬೇಕು, ಪ್ರತಿಯೊಬ್ಬ ಒಂದು ಮನುಷ್ಯನನ್ನು ಗೌರವಿಸುವಂತಾಗಬೇಕು ಅಂತ ಹೇಳುವಂಥದ್ದು ಪ್ರಪ್ರಥಮವಾಗಿ ಎಲ್ಲರೂ ಅಳವಡಿಸಿಕೊಳ್ಳುವಂಥ ಅಗತ್ಯ. ಈ ನಿಟ್ಟಿನಲ್ಲಿ ಈ ಒಂದು ರುದ್ರ ಥಿಯೇಟರ್ನವರ ಶೂದ್ರ ಶಿವ ಬಹುಶಃ ಹೆಸರಾಂತ ನಮ್ಮ ನಿರ್ದೇಶಕರು ವಿದು ಉಚ್ಚಿಲ್ ಈಗಾಗಲೇ ಹಲವಾರು ನಾಟಕಗಳನ್ನು ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವರ ಒಂದು ನಿರ್ದೇಶನದಲ್ಲಿ ಈ ನಾಟಕ ಈಗಾಗಲೇ ಸುಮಾರು 75 ದಿವಸಗಳಿಂದ ಇದಕ್ಕೆ ಪ್ರಾಕ್ಟೀಸ್ ಎಲ್ಲ ನಡೀತಾ ಇದೆ. ಕರ್ನಾಟಕಾದ್ಯಂತ ಈ ನಾಟಕ ರಂಗದಲ್ಲಿ ಹೆಸರು ಗಳಿಸಿರುವಂತಹ ಖ್ಯಾತಿಯ 22 ನಟ ನಟಿಯರು ಇದರಲ್ಲಿ ಈಗಾಗಲೇ ಪ್ರಾಕ್ಟೀಸ್ ಎಲ್ಲ ನಡೆದಿದೆ. ಈಗ ಇದರ ಮೊದಲ ಉದ್ಘಾಟನೆ ಹಾಗೂ ಪ್ರಥಮ ಪ್ರದರ್ಶನವನ್ನು ಫೆಬ್ರವರಿ 5ನೇ ತಾರೀಕಿಗೆ ಗೋಕರ್ಣನಾಥ ಕ್ಷೇತ್ರದ ಗೋಕರ್ಣನಾಥ ಮಂಟಪದಲ್ಲಿ ಹಾಲ್ನಲ್ಲಿ ಗೋಕರ್ಣನಾಥೇಶ್ವರ ಸಭಾಂಗಣದಲ್ಲಿ 5ನೇ ತಾರೀಕಿಗೆ 5:30 ಗಂಟೆಗೆ ನಾವು ಉದ್ಘಾಟನಾ ಕಾರ್ಯಕ್ರಮ, ತದನಂತರ 6 ಗಂಟೆಗೆ ಪ್ರಥಮ ಪ್ರದರ್ಶನ ಏರ್ಪಡಿಸಿದ್ದೇವೆ. ಸುರತ್ಕಲ್ಡ್ ಕೇರ್ನ ಮೊಹಮ್ಮದ್ ಫಾಜಿಲ್ ಕುಟುಂಬಗೂ ಸರಕಾರದ್ದು ಪರಿಹಾರ ತಿಕ್ಕರೆ ಉಂಡು. ಸರಕಾರಗೂ ಸಂದಾಯಿನ ಪರಿಹಾರ ಲಿಸ್ಟ್ ಡಾರೆನ ಪುದರುಂಡೊಂದು ಸುರತ್ಕಲ್ ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಸುದ್ದಿಗಾರರನ ಪ್ರಶ್ನೆಗಳಿಗೆ ಜವಾಬ್ ಕೊಡದು ಸುದ್ದಿ ಕುಟುಡು ಪಾತಿಡ್ದರು. ಕುಡ್ಲ ಬಡಕಾಯಿ ಕ್ಷೇತ್ರ ಸುರತ್ಕಲ್ದ ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕುಟುಡು ಪಾತಿರ್ದ ಸುರತ್ಕಲ್ಡ್ ಕೆರ್ನ ಮೊಹಮ್ಮದ್ ಫಾಜಿಲ್ ಕುಟುಂಬಗೂ ಸರಕಾರದ್ದು ಪರಿಹಾರ ತಿಕ್ಕರೆ ಉಂಡು. ಸರಕಾರಗೂ ಸಂದಾಯಿನ ಪರಿಹಾರ ಲಿಸ್ಟ್ ಡರನ ಪುದರುಂಡೊಂದು ಪಂಡಿರ. ಪ್ರವೀಣ್ ನೆಟ್ಟಾರ್ ಕುಟುಂಬಗೂ ಪರಿಹಾರ ತೆಗೆದಂಡು ಅವೇ ರೀತಿಡು ಫಾಜಿಲ್ ಕುಟುಂಬಗೂ ದಾಯ ತೆಗೆದು ಜೆಂದು ಸುದ್ದಿಗಾರರ್ಕೆನ್ನ ಪ್ರಶ್ನೆಗಾರ ಜವಾಬ್ ಕೊಡ್ದು ಇಂಚ ಪಂಡಿರ. ದುಂಬು ದೀಪಕ್ ರಾವ್ನ ಕೆರ್ನ ಬೆರಿಕೆ ನನೂರಿಯನ್ ಕೆಡ್ತೇರ ಅಪಗ ಎಂಕ್ಲೆನ ಒರಿ ಲೀಡರ್ ಪೋದಿತ್ತರ ಅಪಗಾರಿಗೆ ಘೇರವು ಆದಿತ್ತಂಡ. ಈ ಕಾರಣ ಫಾಜಿಲ್ನ ಕೆರ್ನ ಪೊಟ್ಟಡು ತಾನೇರನ ಇಲ್ಲಡೆ ಪೊತ್ತು ಜೆಂದಾರ ಪಂಡ್ಯರ. ದುಂಬುದ ಸಂಗತಿ ಬಿಡ್ಲೆ ಈರು ಮಾದರಿ ಆವಡಿತ್ತಣಂದು ಸುದ್ದಿಗಾರರ ಪನ್ನಗ ಖಂಡಿತ ಪೋತುವೆ. ಆಂಡ ಏನರ್ದಾದ ಲಡಾಯಿ ಆಯರೆಬಲ್ಲಿಂದು ಉದ್ದೇಶ ಇತ್ತನ ತಾನು ಪೊಂಡ ಮೇಲುಗು ಬೂರ್ವೆ ರೈಕ್ ಸಜ್ಜಿ ಆವೊಂದುಂಡೊಂದು ಸುದ್ದಿಲ ಬತ್ತಿದತ್ತಂಡ. ಈ ಕಾರಣ ತನಕ ಪೋಯರೆ ಸಾಧ್ಯ ಆಯ್ಜಿ ಪಂಡದ ಭರತ್ ಶೆಟ್ಟಿ ಸೇಡ್ದು ಜಾರಿಯರ. ಶರಣ್ ಪಂಪುವೆಲ್ ಪಣ್ಣಿನ ಪಾತ್ರದ ಬಗೆಟ್ಟು ಸುದ್ದಿಗಾರರಿಗೆ ನಗ 6 ಇಂಚಿನ ಪಂತಿರಂದು ತಾನು ಕೇಂದಜೆ ಕೇನ್ಯರ ಎಂಕ ಟೈಮ್ಲ ತಿಕ್ಕದಜೆ ತಾನ್ಲ ಆ ಕಾರ್ಯಕ್ರಮಗೂ ಪೋಡಿತ್ತಂಡ. ಆಂಡ ಪೋಯರೆ ಸಾಧ್ಯ ಆತಜಿಂದ ಶಾಸಕರು ಪಂಡಿರ. ಪರಿಹಾರ ಕೊಡುವಂತ ವಿಷಯ ಬಂದಾಗ ಡಿಸಿ ಅವರು ನಮ್ಮ ಹತ್ರ ಕೇಳಿದಾಗ ಯಾರ್ಯಾರಿಗೆ ಹೇಗೆ ಪರಿಹಾರ ಕೊಡ್ತೀರಿ, ಅದು ಮುಖ್ಯಮಂತ್ರಿಗಳು ಸಹ ಅದನ್ನ ಫೇಸ್ ಮಾಡಿದ್ದಾರೆ, ಅವರು ಆನ್ಸರ್ ಕೊಟ್ಟಿದ್ದಾರೆ. ನಮ್ಮ ಸೈಡ್ ಇಂದ ನಾವು ಅದನ್ನ ಕ್ಲಿಯರ್ ಕಟ್ಟಿದ್ದೇವೆ. ಯಾರ್ಯಾರಿಗೆ ಎಲ್ಲೆಲ್ಲಿ ಪರಿಹಾರ ಕೊಡಬೇಕು, ಸರ್ಕಾರದಿಂದ ಯಾವ್ದು ವ್ಯವಸ್ಥೆ ಉಂಟು ಅದನ್ನು ಕೊಡಬಹುದು ಅಂತ ಹೇಳಿದ್ರೆ ಯಾರಿಗೆ ನೋಡಿ, ಯಾರಿಗೆ ಫಾಜಿಲ್ ಅವರ ಇರ್ಬೋದು, ಯಾರಿಗೆ ಇರ್ಬೋದು, ಈ ರೀತಿಯ ಘಟನೆಗಳಾದಾಗ ಅವರಿಗೆ ಸರ್ಕಾರದಿಂದ ಏನೆಲ್ಲ ಅವಶ್ಯಕತೆ ಸಿಗ್ತದೆ ಅದು ಆಟೋಮ್ಯಾಟಿಕ್ ಆಗಿ ಸಿಗ್ತದೆ, ಸಿಗ್ಲೇಬೇಕು. ಅದು ನಿಲ್ಸ್ಲಿಕ್ಕೂ ನನ್ಗೆ ಗೊತ್ತಿಲ್ಲ, ಅದು ಅವರ ಲೆವೆಲ್ ಇಂದ ಆಗ್ಬೇಕಂತದ್ದು. ಯಾವ್ದೆಲ್ಲ ಸಿಕ್ಕುವಂತ ಅವಕಾಶ ಇದ್ರೆ ನಮ್ಮಲ್ಲೆಲ್ಲ ಒಂದ್ಸತಿ ಕೇಳ್ತಾರೆ ಎಷ್ಟು ಆಗಿದೆ, ಇವರು ಲಿಸ್ಟ್ ಸಹ ಇದೆ, ಅದರಲ್ಲಿ ಇವ್ರ ಲಿಸ್ಟ್ ಇದೆ, ನಾನು ನೋಡಿದೆ ಅದ್ರಲ್ಲಿ. ಆದ್ರೆ ನನ್ನ ಹತ್ರ ಯಾವಂತ ಕೇಳಲಿಲ್ಲ, ಕೇಳ್ಬೇಕಂತ ಅವಶ್ಯಕತೆ ಇಲ್ಲ. ಬಟ್ ಆ ಲಿಸ್ಟ್ ಅಲ್ಲಿ ಅವರ ಹೆಸರು ಇದೆ, ಹೋದಂತ ಲಿಸ್ಟ್ ಅಲ್ಲಿ ಅವರ ಹೆಸರು ಇದೆ, ನಾನು ನೋಡಿದೆ. ಶರಣ್ ಪಂಪೇಲ್ ಅವರು ಸಂಘಟನೆ ಒಬ್ಬ ವ್ಯಕ್ತಿ, ಅವರ ಸ್ಪೀಚ್ ಹೀಗಾಗಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಾನೀಗ ನೋಡ್ಬೇಕಷ್ಟೇ, ನಾನು ನೋಡ್ತೇನೆ. ನಾನು ಒಂದು ಕೇಳಿದೆ, ನನಗೆ ಎಂಕ್ಲಕ್ಕೆ ಏನ್ ನೋಡೋದು ದಾದಾ ಅಂತೇನ, ನಾನು ಇನ್ನೂ ಕೇಳಲಿಲ್ಲ, ನನ್ಗೆ ಟೈಮ್ ಆಗ್ಲಿಲ್ಲ. ನಾನು ಕೇಳಿದ ಮೇಲೆ ನಾನು ನಿಮ್ಗೆ ಉತ್ತರ ಕೊಡ್ತೇನೆ. ನಾನು ಹೋಗ್ಲಿಲ್ಲ, ನಾನು ಆಕ್ಚುಲಿ ಹೋಗ್ಬೇಕಿತ್ತ ಕಾರ್ಯಕ್ರಮ, ನಾನು ಅದನ್ನು ಕೇಳಿಲ್ಲ. ನನ್ನ ಆ ರೀತಿ ವೇದಿಕೆ ನಿಲ್ಲಿಸಿ ನಾನು ಹೇಳ್ತೇನೆ ಸ್ಪೀಚ್. ನಂಗೆ ಗೊತ್ತಿಲ್ಲ ಅದು ಏನು ಹೇಳಿದಾರ ಅಂತ. ಲೆಟ್ ಮೀ ಸಿ ವಾಟ್ ಇಸ್.
ಬಂಟ್ವಾಳ ತಾಲೂಕು ಪಾಣೀರ್ ನಂದಾವರದ ಶ್ರೀ ವಿನಾಯಕ ಶಂಕರ ನಾರಾಯಣ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ರಥ ಸಮರ್ಪಣೆ ಬೊಕ ತೀರ್ಥ ಧಾರ್ಮಿಕ ಕಾರ್ಯಲು ನಡತೊಂದಿತ್ತದು. ರಡ್ಡನೇ ದಿನ ಸೋಮವಾರ ರಡ್ಡನೇ ಧಾರ್ಮಿಕ ಸಭೆ ದಂಪತಿ ಸಮಾವೇಶ ಅಟ್ಟಣೆ ಮಲ್ತದಿತ್ತೇರು. ಬಂಟ್ವಾಳ ತಾಲೂಕು ಪಾಣೀರ್ ನಂದಾವರದ ಶ್ರೀ ವಿನಾಯಕ ಶಂಕರನಾರಾಯಣ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ರಥ ಸಮರ್ಪಣೆ ಬೊಕ ತೀರ್ಥ ಧಾರ್ಮಿಕ ಕಾರ್ಯಲು ನಡತಂದಿತ್ತದು. ರಡ್ಡನೇ ದಿನ ಸೋಮವಾರ ರಡ್ಡನೇ ಧಾರ್ಮಿಕ ಸಭೆ ದಂಪತಿ ಸಮಾವೇಶ ಅಟ್ಟಣೆ ಮಲ್ತದಿತ್ತೇರ. ಒಡಿಯೂರು ಶ್ರೀ ಸಾಧ್ವಿ ಮಾತಾನಂದಮಯಿ ಬಿನ್ನೇರ್ನ ಒಟ್ಟುಗು ಧಾರ್ಮಿಕ ಸಭೆನು ಉದಿಪನ ಮಲ್ತೇರ. ಭಗವಂತಿ ತೂಪಿನಿ ನಮ್ಮ ಮನಸ್ಸುಡು ಎನ್ನಿತಿನೇನ್ ಮಾತ್ರ ಪಿದೈದೇನು ತೂಪುಜೇರ. ನಮ್ಮಡ ಎಡ್ಡೆ ಮನಸ್ಸು ಎಡ್ಡೆ ಚಿಂತನೆ ಎಡ್ಡೆ ಕಾರ್ಯ ಒಪ್ಪನಗ ಭಗವಂತ ಅನುಗ್ರಹ ಹಾಪುನೊಂದು ಮಾತಾನಂದಮಯಿ ಪಂಡ್ಯರ. ಇಲ್ಲಿ ಒಂದು ದೊಡ್ಡ ಸಂದೇಶ ಬಂದು ಹೇಳ್ತಾನಂತೆ, ನಾನೇ ಗೆದ್ದೆ ಅಂತ. ಸ್ವಲ್ಪ ಸಮಯದ ಬಳಿಕ ಸುಬ್ರಹ್ಮಣ್ಯನು ಬರ್ತಾನೆ. ಆದರೆ ಅಲ್ಲಿ ಗಣಪತಿ ಹೇಳ್ತಾನೆ, ನಾನು ಗೆದ್ದಿದ್ದೇನೆ ಅಂತ. ಪಾರ್ವತಿ ಸಮಾಧಾನ ಮಾಡ್ತಾಳಂತೆ, ಗಣಪತಿಯೂ ಗೆದ್ದಿದ್ದಿ, ಸುಬ್ರಹ್ಮಣ್ಯ ನೀನು ಕೂಡ ಗೆದ್ದಿದ್ದಿ ಅಂತ. ಯಾಕಂದ್ರೆ ತಂದೆ ತಾಯಿಯ ಒಳಗೆ ಆ ಬ್ರಹ್ಮಾಂಡ ಅಡಗಿದೆ ಅಂತ. ನಮ್ಮ ಭಾರತೀಯ ಸಂಸ್ಕೃತಿ ನಾವು ಮೊದಲು ಪ್ರಾಶಸ್ತ್ಯ ಕೊಡುವುದು ನಮ್ಮ ತಂದೆ ತಾಯಿಗಳಿಗೆ, ಅವರನ್ನು ಸರಿಯಾಗಿ ನೋಡಿಕೊಳ್ಳುವಂಥದ್ದು. ದೊಡ್ಡ ಸಂದೇಶ ಆ ಗಣಪತಿ ತತ್ವದಲ್ಲಿದೆ. ಗಜಾನನ ಪೈ ಕುಡ್ಲ ಧಾರ್ಮಿಕ ಉಪನ್ಯಾಸ ಕೊಡ್ದು ಸನಾತನ ಕುಟುಂಬ ಕ್ರಮದ ಬಿಲೆ ಬೊಕ್ಕ ಜವಾಬ್ದಾರಿಲು ಈ ವಿಚಾರದ ಬಗ್ಗೆ ತೆರಿಪಾಯರ. ಪ್ರಪಂಚದ ಬೇರೆ ಬೇರೆ ದೇಶಗಳು ಇವತ್ತು ಉದ್ದಿಮೆ ನಡೆಸ್ತಾ ಇರುವಂಥದ್ದು ಶಸ್ತ್ರಾಸ್ತ್ರಗಳದ್ದು ಉದ್ದಿಮೆ ನಡೆಸಿ ಅದರ ಮೇಲ್ಗಡೆ ಅವರ ಆರ್ಥಿಕತೆ ಅವಲಂಬನೆ ಆಗಿದೆ. ಹಾಗಾಗಿ ಯುದ್ಧ ನಡಿಬೇಕು, ಜಗಳ ಆಗಬೇಕು, ಅಥವಾ ಯುದ್ಧದ ಭೀತಿ ಇರಬೇಕು. ಆ ರೀತಿ ಇದ್ದಾಗ ಅವರ ಶಸ್ತ್ರಾಸ್ತ್ರಗಳಿಗೆ ಮಾರುಕಟ್ಟೆ ಆಗತ್ತೆ. ಜನ ಹೊಡೆದಾಡಿಕೊಂಡು ಸತ್ರು ಪರವಾಗಿಲ್ಲ, ನಮಗೆ ವ್ಯಾಪಾರ ಆಗಬೇಕು. ಆದರೆ ಭಾರತ ಇವತ್ತಾದರೂ ಹೀಗೆ ಯೋಚನೆ ಮಾಡಿದೆಯಾ? ಯಾವುದೇ ಮಂತ್ರ ನೀವು ಕೇಳಿ ಕೊನೆಯಲ್ಲಿ ಶಾಂತಿ 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 ಅಂತೇಳಿ ಇದ್ದೇ ಇರುತ್ತೆ. ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಪ್ರಾಂತ್ಯ ಜತೆ ಕಾರ್ಯಂತರ ಶರಣ್ ಪಂಪ್ವೆಲ್ ಸತ್ಯ ದೇವತಾ ಚಾರಿಟೇಬಲ್ ಟ್ರಸ್ಟ್ ನರಿಕೊಂಬುದ ಗುರುಕಾರ್ಯರ ಭೋಜ ಕೊಟ್ಟಾರಿ ಪಾಲ್ದಿತ್ತುಂಡ್ಯರ. ರಕ್ತೇಶ್ವರಿ ದೇವಸ್ಥಾನ ಸೇವಾ ಸಮಿತಿ ಬಿಸಿ ರೋಡ್ದ ಗುರುಕಾರ್ಯರ ವಿಶ್ವನಾಥ ಬಿ ಗುರುಕಾರ್ಮೆ ವಹಿಸುತ್ತಿದ್ದರು. ಅಯೋಧ್ಯೆಡು ಶ್ರೀರಾಮ ಕರ ಸೇವಕರಿಗೆ ಹಿಂಸೆ ಕೊಡ್ತಿನ ಉತ್ತರ ಪ್ರದೇಶದ ದುಂಬುದ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವರಿಗೆ ಮರಣೋತ್ತರ ಪದ್ಮ ಪ್ರಶಸ್ತಿ ಕೊರ್ಪನೆಯನ್ನು ಪಿರದಿಪ್ಪಡೋದು ಶ್ರೀರಾಮ ಸೇನೆ ತಾಪಕರು ಪ್ರಮೋದ್ ಮುತಾಲಿಕ್ ಒತ್ತಾಯ ಮಲ್ದೇರ. ಉತ್ತರ ಪ್ರದೇಶದ ದುಂಬುದ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವರಿಗೆ ಮರಣೋತ್ತರ ಪದ್ಮ ಪ್ರಶಸ್ತಿ ಕೊರ್ಪನೆಯನ್ನು ಪಿರದಿಪ್ಪಡೊಂದು ಶ್ರೀರಾಮ ಸೇನೆ ತಾಪಕರು ಪ್ರಮೋದ್ ಮುತಾಲಿಕ್ ಒತ್ತಾಯ ಮಲ್ದೇರ. ಪದ್ಮ ವಿಭೂಷಣ ಪ್ರಶಸ್ತಿ ಘೋಷಣೆ ಮಲ್ತಿನ ಬಾರಿ ಹಾಳು ಪರಂಪರೆ ಅಂದು ಕೇಂದ್ರ ಪ್ರಶಸ್ತಿ ಸಮಿತಿ ನಡಿಕ ಮುತಾಲಿಕ್ ಇರೋದ ತೋಜಾದಿರ. ಸಾರತ್ತ ಒರ್ಮನುತ 89 ಸುನ್ಪತ್ತ ಒಂಜೈತ ಪೊರ್ತುಡು ಅಯೋಧ್ಯೆಡು ಶ್ರೀರಾಮ ಕರ ಸೇವಕರಿಗೆ ಹಿಂಸೆ ಕೊಡ್ತಿರ. ಶಾಂತಿದ ಪ್ರತಿಭಟನೆಗಾದ ಅಯೋಧ್ಯೆಗೆ ಬೈದಿನ ಶ್ರೀರಾಮ ಭಕ್ತರ ನಮಿತ್ತು ಗುಂಡುಪಾಡಿನ ಕ್ರೂರ್ಯಾರ ರಾಮ ಇರೋದಿ ಮಾತ್ರ ಅತ್ತ ದೇಶದ್ರೋಹಿಲಾದಿತ್ಯರಿಂಚಿನಕ್ಲಿಗ ಪದ್ಮ ವಿಭೂಷಣ ಪ್ರಶಸ್ತಿ ಕೊರ್ಪನು ಪಂಡ ಪ್ರಶಸ್ತಿಗ ಕಲಂಕ ಬಾರಿ ಶ್ರೇಷ್ಠ ಪ್ರಶಸ್ತಿಗೊಂದು ಕುಂದೊಂದು ಪ್ರಮೋದ್ ಮುತಾಲಿಕ್ ಪಂತೆರ. ಪ್ರತಿಷ್ಠಿತ ಪ್ರಶಸ್ತಿಗೂ ಮುಲಾಯಂ ರೇನು ಅಜತಿನ ಪ್ರಶಸ್ತಿ ಸಮಿತಿಗೆ ಧಿಕ್ಕಾರ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರನ್ನು ಜೈಲಿಗೆ ಪಾಡಿರತು ಇನ್ನ ಮುಲಾಯಂ ಸಿಂಗ್ ಯೋಗಿನ ಎನ್ಕೌಂಟರ್ ಮಲ್ಪರಿತಿನ ವ್ಯಕ್ತಿಲ ಆದಿತ್ಯರ. ಯೋಗಿಯರನ್ನು ಸಂಸತ್ ಭವನಡು ಕಣ ನೀರು ಪಾಡ್ಪಾಯನ ವ್ಯಕ್ತಿಯಾರ ಇಂಚಿನ ವ್ಯಕ್ತಿಗೆ ಪದ್ಮ ವಿಭೂಷಣ ಕೊರ್ನವು ಮಾಪುದಾಂತಿನ ಅಪರಾಧ ಅಂದು ಪ್ರಮೋದ್ ಮುತಾಲಿಕ್ ಪಂತೆರ. ಒಬ್ಬ ಅತ್ಯಂತ ಕ್ರೂರಿ, ರಾಮ ವಿರೋಧಿ, ಧರ್ಮ ವಿರೋಧಿ, ದೇಶದ್ರೋಹಿ ಅಂತ ಹೇಳ್ಬೋದು. ಸೊ ಅಂಥ ಒಬ್ಬ ರಾಮ ವಿರೋಧಿಯನ್ನು ಅಯೋಧ್ಯದಲ್ಲೇ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥಾನ ಕಟ್ಟಕ್ಕಂಥವ್ರ ಮೇಲೆ ಗುಂಡು ಹಾರಿಸಿದಂಥ, ಲಾಠಿ ಚಾರ್ಜ್ ಮಾಡಿದಂಥ, ಅರೆಸ್ಟ್ ಮಾಡಿದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಇವತ್ತು ಪದ್ಮ ವಿಭೂಷಣ ಕೊಡ್ತಾರೆ ಅಂತಂದರೆ ಪದ್ಮ ವಿಭೂಷಣಕ್ಕೆ ಕಲಂಕ ತಂದಾಗೈತೆ. ಅತ್ಯಂತ ಶ್ರೇಷ್ಠ ಪ್ರಶಸ್ತಿಗೆ ಇದೊಂದು ಕಪ್ಪು ಚುಕ್ಕೆ ಇದು. ಸೊ ಈ ರೀತಿಯ ಇವತ್ತು ಆ ಕೇಂದ್ರ ಸರ್ಕಾರದ ಏನೋ ಒಂದು ಪ್ರತಿನಿಧಿಗಳಿದ್ದಾರೆ, ಆ ಆರಿಸುವಂಥ ಅಥವಾ ಆಯ್ಕೆ ಮಾಡುವಂಥ ಒಂದು ಸಮಿತಿ ಏನಿದೆ, ನಾನು ಹೇಳ್ತೀನಿ ಆ ಸಮಿತಿಗೆ ಧಿಕ್ಕಾರ ಹೇಳ್ತಾ ಇದೆ.
ಮಹಾರಾಷ್ಟ್ರದ ಭಿವಂಡಿ ಪದ್ಮನಗರದ ದುರ್ಗಾ ಮಂದಿರ ಮಾರ್ಗದ ಶ್ರೀ ನವದುರ್ಗ ಸತ್ಯದೇವತೆ ದೇವಸ್ಥಾನಡು ವರ್ಷದ ಜಾತ್ರೆ ಬೊಕ ನೇಮ ಜನವರಿ 28 ಶುಕ್ರವಾರ ನಡೆತಂಡ ಶ್ರೀ ನವದುರ್ಗ ಸತ್ಯದೇವತೆ ಬೊಕ ಪರಿವಾರ ಶಕ್ತಿಲೆನ ಮಹಾಪೂಜೆ ನಡಪಾದ ಸತ್ಯದೇವತೆನ ಗಗ್ಗರ ಸೇವೆ ಸನ್ಯಾಸ ಮಂತ್ರ ಜಾವದ ನೇಮ ಅದು ಅಖೀರಿಗೆ ಸಂಕಲುಗಳಿಗ ನೇಮ ಕೊರಿಯರ ತುಳು ಜನಕುಲು ಓಲು ಇತ್ತಂಡಲ ಅಕ್ಲನ ಭೂತಾರಾಧನೆನ ಏಪೊಗ್ಲ ಬುಡ್ದು ಬಿಡಯರ ಪರ ಊರುಗು ಪೋದು ಅವಲೆ ಉಂತ್ಯಾರಂಡಲ ತನ್ಕುಲು ನಂಬಿಂಚಿ ಸತ್ಯಲೆನ ವರ್ಷಾದಿ ಕಾಲಾದಿ ಕೋಲ ನೇಮಗು ತಪ್ಪಂದು ಬರುವೆರ ಕುಟುಂಬದಕ್ಲ ಒಟ್ಟುಗು ಈ ಕಾರ್ಯಲೆಡು ಸೇರೊನ್ವೆರ ಆತೆ ಅತ್ತ ತುಳು ಜನ ತನ್ಕುಲು ಪೋಯಿನ ಊರುಡೆ ಸತ್ಯಲೆನ ಆರಾಧನೆ ಮಲ್ತೊಂದು ತಂಬಿಲ ಕರಿತೊಂದು ಕೋಲ ನೇಮಲ ಕುರೊಂದು ಬತ್ತಿನಲ ಉಂಡು ಮಹಾರಾಷ್ಟ್ರದ ಭಿವಂಡಿ ಪದ್ಮನಗರದ ದುರ್ಗಾ ಮಂದಿರ ಮಾರ್ಗದ ಶ್ರೀ ನವದುರ್ಗ ಸತ್ಯದೇವತೆ ದೇವಸ್ಥಾನಡು ವರ್ಷದ ಜಾತ್ರೆ ಬೊಕ ನೇಮ ಜನವರಿ 28 ಶುಕ್ರವಾರ ನಡತಂಡ ಕಾಂಡೆ ಶ್ರೀ ನವದುರ್ಗೆ ಸತ್ಯದೇವತೆ ಬೊಕ ಪರಿವಾರ ಶಕ್ತಿಲೆನ ಮಹಾಪೂಜೆ ನಡಪಾದ ಮಧ್ಯಾಹ್ನ ದೈವಲೆನ ಭಂಡಾರ ಏರಂಡ ಬಯ್ಯಗ ಸತ್ಯದೇವತನ ಗಗ್ಗರ ಸೇವೆ ರಾತ್ರಿ ಸನ್ಯಾಸಿ ಮಂತ್ರ ಜಾವದೆ ನೇಮ ನಡತಂಡ ರಾತ್ರಿ ಅಕೀರಿಗೆ ಸಂಕೋಲೆಗಳಿಗೆ ದೈವಗ ನೇಮ ಕುರಿಯರ ಊರು ಪರ ಊರ್ಲೆನ ಭಕ್ತರ ಕೋಲ ನೇಮ ತೂದು ದೈವಲೆನ ಇಂಬು ನಟ್ಟೊಂಡ್ಯರ ಶ್ರೀ ನವದುರ್ಗ ಸತ್ಯದೇವತೆ ದೇವಸ್ಥಾನ ಭಿವಂಡಿ ಪದ್ಮನಗರದ ಮೊಕ್ತೇಸರ ಗೋಪಾಲ ವಿ ಪೂಜಾರಿ ಬೊಕ ಕುಟುಂಬ ಸಂಸಾರದ ಕ್ಲೀತದ ಕೋಲ ನೇಮ ತೂದು ಸತ್ಯಲೆನ ಇಂಬು ನಟ್ಟೊಂದು ಬೂಲ್ಯ ಪೃಷ್ಠದ ತೆತ್ತೊಂದೆರ ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಮಂದ್ರ ಬೈಲ್ ಕೊರಗಜ್ಜನ ಕಟ್ಟೆಡು ಕೊರಗತನಿಯ ಸೇವಾ ಸಮಿತಿದ ನಿಲೆಟ್ ಶನಿವಾರ ರಾತ್ರಿ 7 ಗಂಟೆಗೆ ಕೊರಗತನಿಯ ದೈವದ ವರ್ಷಾದಿ ಕೋಲ ಅಟ್ಟಣೆ ಮಲ್ದಾಂದ್ ಪ್ರಕಟಣೆಡು ತಿರಿಪಾದಿರು ಇಡಿಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು